ಎಲ್ಲರಿಗೂ ನಮಸ್ಕಾರ. ಮತ್ತು ಕನ್ನಡ ಇಷ್ಟ ಆಗ್ತದೆ ಅಂತ ಹೇಳಿದವರಿಗೂ ಶುಭಾಶಯ, ಹಾಗೂ ತುಳು ಒಳ್ಳೆಯದಾಗ್ತದೆ ಅಂತ ಹೇಳಿದವರಿಗೂ ಶುಭಾಶಯ. ಯಾಕೆ ನಾನು ಕನ್ನಡದಲ್ಲಿ ಮಾಡ್ತಿದ್ದೇನೆ ಅಂದರೆ, ಕನ್ನಡ ಇಷ್ಟಪಡುವವರಿಗೆ ಕನ್ನಡ, ಹಾಗೆ ತುಳು ಇಷ್ಟಪಡುವವರಿಗೆ ತುಳು ಅಂತ. ಒಂದು ದಿನ ಕನ್ನಡ, ಒಂದು ದಿನ ತುಳು ಆಗ್ತಿದ್ದೇನೆ. ಆದರೆ ಏನು ವ್ಯೂಸ್ ಇಲ್ಲ ಈಗ. ನಿಮ್ಮ ಸಪೋರ್ಟೆಲ್ಲ ನನಗೆ ತುಂಬ ಮುಖ್ಯ. ಒಂದು 100-200 ನಮಗೆ ಅದು ಮ್ಯಾಟ್ರ್ ಅಲ್ಲ. ನಾನೀಗ ಮಾಡ್ತಿರೋದು ಯಾಕಂದರೆ, ಇಷ್ಟು 2 ವರ್ಷ ಆಯಿತು ನಾನು ವೀಡಿಯೋ ಶುರು ಮಾಡಿ. ಬಿಡಬಾರ್ದು ಅಂತ ಹೇಳೋದಕ್ಕೆ ಮಾಡ್ತಾಯಿದ್ದೇನೆ. ಹಾಗೆ ಈಗ ನಿಮ್ಮ ಸಪೋರ್ಟ್ ಇಲ್ಲದ್ರೆ ಏನು ಮಾಡಲಿಕ್ಕಾಗೋದಿಲ್ಲ, ಅದು ನಮಗೆ ಗೊತ್ತಿದೆ. ಹಾಗೆ ನೀವೆಲ್ಲ ಸಪೋರ್ಟ್ ಮಾಡಿದರೆ ನಾನು ಈ ವಿಡಿಯೋವನ್ನು ಮುಂದುವರಿಸಬಹುದು. ಹಾಗೆ ಒಂದು ದಿನ ಕನ್ನಡ, ಒಂದು ದಿನ ತುಳು ಮಾಡಿ ನಿಮ್ಮ ಮನೋರಂಜನೆಗೆ ಏನು ಬೇಕು ಅದನ್ನು ನಾನು ಮಾಡ್ತೇನೆ ಅಂತ ಭರವಸೆ ಮಾಡ್ತೇನೆ. ಹಾಗೆ ಡೈಲಿ ದಿನಚರಿ ಅಂದರೆ ಡೈಲಿ ನಾನೇನು ಮಾಡ್ತೇನೆ, ಎಲ್ಲಿಗೆ ಹೋಗ್ತೇನೆ ಅದನ್ನೆಲ್ಲ ಹಾಕ್ತೇನೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗ್ತದಾ? ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಎಲ್ಲರೂ ಎದ್ರಾ? ಏನು ಮಾಡ್ತಿದ್ದೀರಾ? ನಾನು ಎದ್ದು ಮುಖ ತೊಳೆದು ಮತ್ತು ಬೆಳಿಗ್ಗೆ ಮಾಡುವಂಥ ಕೆಲಸ, ಬಾತ್ರೂಮ್ ತೊಳೆಯೋದು ಅದೆಲ್ಲ ಮಾಡಿ ಸ್ನಾನ ಮಾಡಿ ಬಂದೆ. ಈಗ ಇನ್ನೂ ಅಡುಗೆ ಶುರು ಮಾಡಬೇಕು. ಇವತ್ತೇನು ಮಾಡುವ ಅಂತ ಯೋಚನೆ ಮಾಡಿದರೆ, ಅಕ್ಕಿ ಹಾಕಿ ಇಡಲಿಲ್ಲ ನಿನ್ನೆ, ಹಾಗಾಗಿ ಸ್ವಲ್ಪ ಕಡುಬು ಮಾಡುವ ಅಂತ. ಹೇಗೆ ಮಾಡೋದು ಈಗ ತೋರಿಸ್ತೇನೆ. ನಾನು ಮಾಡುವ ರೀತಿ ಹೇಗೆ ಅಂತ ತೋರಿಸ್ತೇನೆ. ಅಂದರೆ ತುಂಬ ಥರದಲ್ಲಿ ಮಾಡಬಹುದು. ನಾನೀಗ ಒಂದು ಥರದಲ್ಲಿ ಮಾಡ್ತಿದ್ದೇನೆ ನೋಡಿ. ಈಗ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಈಗ ಅಕ್ಕಿನ ಪುಡಿ ಮಾಡಬೇಕು. ನೋಡಿ, ಈಗ ಅಕ್ಕಿ ಪುಡಿ ಮಾಡಿ ಆಯಿತು. ಇದು ನಾವು ತೊಳೆದು ಒಣಗಕ್ಕೆ ಹಾಕಿದರೆ ನಾವು ಮತ್ತೆ ತೊಳೆಯುವ ಅಗತ್ಯ ಇಲ್ಲ. ಇಲ್ಲದಿದ್ದರೆ ನಾವು ತೊಳಿಬೇಕಾಗ್ತದೆ. ನೋಡಿ, ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ. ಈಗ ಅದನ್ನ ತೊಳಿತೇನೆ. ಇದನ್ನು ಈ ರೀತಿ ತೊಳೆದು 2 ಸಲ ಚೆಲ್ಲಬೇಕು. ನೋಡಿ, ಈಗಾಗಲೇ ನಾವು ನೀರು ಕುದಿಲಿಕ್ಕೆ ಇಟ್ಟಿದ್ದೇವೆ. ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೇನೆ. ಅಂದರೆ ನಾವು ಒಗ್ಗರಣೆ ಇಟ್ಟು ಕೂಡ ಹಾಕ್ಬೋದು. ಇವತ್ತು ನಾನು ಉಪ್ಪು ಹಾಕಿ ಮಾಡ್ತಿರೋದು. ಉಪ್ಪು ಹಾಕಿ ಇದು ನೀರು ಕುದೀತಾ ಉಂಟು. ಈಗ ಅಕ್ಕಿ ತೊಳೆದು ತಂದಿಟ್ಟಿದ್ದೇನೆ. ಈಗ ಇದಕ್ಕೆ ಅನ್ನ ಬಡಿಸುವ ಸಟಕದಲ್ಲಿ ಕೂಡ ಆಗ್ತದೆ, ಬೇರೆ ಸೌಟಲ್ಲಿ ಕೂಡ ಆಗ್ತದೆ. ಹಾಗೆ ನಾನು ಇದು ದೋಸೆ ತೆಗಿತೇವಲ್ಲ ಆ ಸಟಕದಲ್ಲಿ ತೆಗಿತಿದ್ದೇನೆ. ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ತೇನೆ, ಯಾಕಂದರೆ ಇದು ಮಗ್ಚಲಿಕ್ಕೆಲ್ಲ ಸುಲಭ ಆಗ್ತದೆ. ಅದಕ್ಕೋಸ್ಕರ ಇದು ತಗೊಂಡಿದ್ದೇನೆ. ನೋಡಿ, ಹೀಗೆ ನಾವು ಹಾಕಬೇಕು. ಅಂದರೆ ಇದು ನಾವು ತೊಳೆದು ಪುಡಿ ಮಾಡಿಕೊಂಡ್ರೆ ಹಾಗೆಯೇ ಸುರಿತಾ ನಾವು ಮಗ್ಚಿದ್ರೆ ಆಯಿತು. ಇದು ತೊಳೆದದ್ದಲ್ಲ, ಈಗ ಅಕ್ಕಿ ಪುಡಿ ಮಾಡಿ ತೊಳೆದದಲ್ಲ, ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಆಯಿತು. ಹೀಗೆ ಹಾಕ್ಕೊಂಡು ಈಗ ತಿರುಗಿಸ್ಬೇಕು ಇದನ್ನು. ಇದು ಈಗ ಕೊತ್ತ ಕುದೀತಾ ಉಂಟು. ಆದರೆ ಅದನ್ನು ಸರಿ ಕೈ ಬಿಡದೆ ನಾವು ತಿರುಗಿಸ್ತಾ ಇರಬೇಕು. ಹೀಗೆ ತಿರುಗಿಸಿ ಗಟ್ಟಿ ಮಾಡಿಕೊಳ್ಬೇಕು. ಎಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು, ಒಂಚೂರು ಮಗ್ಚುವ. ನೋಡಿ, ಇಷ್ಟಾದರೆ ಸಾಕು. ಇದನ್ನ ಈಗ ಕಡುಬು ಮಾಡ್ಕೊಳ್ತೇನೆ. ಈಗ ಕಡುಬು ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು 20 ನಿಮಿಷಗಳ ಕಾಲ ಬೇಯಲಿ. ಈಗ ಫ್ಲವರ್ನ ಕಟ್ ಮಾಡಿ ಅರಶಿಣದ ನೀರಿಗೆ ಹಾಕ್ಕೊಳ್ಳುವ. ಅರಶಿಣ ಮತ್ತು ಉಪ್ಪಿಗೆ ಟೊಮೆಟೊ, ನೀರುಳ್ಳಿ, ಕಾಯಿಮೆಣಸು ಕಟ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನೊಂದು 2 ಸಲ ತೊಳೆದು ಅದಕ್ಕೆ ಹಾಕಿ ಬೇಯಲಿಕ್ಕಿಡುವ, ಉಪ್ಪು ಹಾಕಿ. ಈಗ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಈಗ ಅಕ್ಕಿನ ಪುಡಿ ಮಾಡಬೇಕು.
ನೋಡಿ ಈಗ ಅಕ್ಕಿ ಪುಡಿ ಮಾಡಿ ಆಯಿತು. ಇದು ನಾವು ತೊಳೆದು ಒಣಗಕ್ಕೆ ಹಾಕಿದರೆ ನಾವು ಮತ್ತೆ ತೊಳೆಯುವ ಅಗತ್ಯ ಇಲ್ಲ. ಇಲ್ಲದಿದ್ದರೆ ನಾವು ತೊಳಿಬೇಕಾಗ್ತದೆ. ನೋಡಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ. ಈಗ ಅದನ್ನ ತೊಳಿಬೇಕು. ತೊಳಿತೇನೆ. ಇದನ್ನು ಈ ರೀತಿ ತೊಳೆದು 2 ಸಲ ಚೆಲ್ಲಬೇಕು. ನೋಡಿ ಈಗಾಗಲೇ ನಾವು ನೀರು ಕುದಿಲಿಕ್ಕೆ ಇಟ್ಟಿದ್ದೇವೆ. ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೇನೆ. ಅಂದರೆ ನಾವು ಒಗ್ಗರಣೆ ಇಟ್ಟು ಕೂಡ ಹಾಕ್ಬೋದು. ಇವತ್ತು ನಾನು ಉಪ್ಪು ಹಾಕಿ ಮಾಡ್ತಿರೋದು. ಉಪ್ಪು ಹಾಕಿ ಇದು ನೀರು ಕುದೀತಾ ಉಂಟು. ಈಗ ಅಕ್ಕಿ ತೊಳೆದು ತಂದಿಟ್ಟಿದ್ದೇನೆ. ಈಗ ಇದಕ್ಕೆ ಅನ್ನ ಬಡಿಸುವ ಸಟಕದಲ್ಲಿ ಕೂಡ ಆಗ್ತದೆ, ಬೇರೆ ಸೌಟಲ್ಲಿ ಕೂಡ ಆಗ್ತದೆ. ಹಾಗೆ ನಾನು ಇದು ದೋಸೆ ತೆಗಿತೇವಲ್ಲ ಆ ಸಟಕದಲ್ಲಿ ತೆಗಿತಿದ್ದೇನೆ. ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ತೇನೆ, ಯಾಕಂದರೆ ಇದು ಮಗ್ಚಲಿಕ್ಕೆಲ್ಲ ಸುಲಭ ಆಗ್ತದೆ. ಅದಕ್ಕೋಸ್ಕರ ಇದು ತಗೊಂಡಿದ್ದೇನೆ. ನೋಡಿ ಹೀಗೆ ನಾವು ಹಾಕಬೇಕು. ಅಂದರೆ ಇದು ನಾವು ತೊಳೆದು ಪುಡಿ ಮಾಡಿಕೊಂಡ್ರೆ ಹಾಗೆಯೇ ಸುರಿತಾ ನಾವು ಮಗ್ಚಿದ್ರೆ ಆಯಿತು. ಇದು ತೊಳೆದದ್ದಲ್ಲ, ಈಗ ಅಕ್ಕಿ ಪುಡಿ ಮಾಡಿ ತೊಳೆದದಲ್ಲ, ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಆಯಿತು. ಹೀಗೆ ಹಾಕ್ಕೊಂಡು ಈಗ ತಿರುಗಿಸ್ಬೇಕು ಇದನ್ನು. ಇದು ಈಗ ಕೊತ್ತ ಕುದೀತಾ ಉಂಟು. ಆದರೆ ಅದನ್ನು ಸರಿ ಕೈ ಬಿಡದೆ ನಾವು ತಿರುಗಿಸ್ತಾ ಇರಬೇಕು. ಹೀಗೆ ತಿರುಗಿಸಿ ಗಟ್ಟಿ ಮಾಡಿಕೊಳ್ಬೇಕು. ಎಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು, ಒಂಚೂರು ಮಗ್ಚುವ. ನೋಡಿ ಇಷ್ಟಾದರೆ ಸಾಕು. ಇದನ್ನು ಈಗ ಕಡುಬು ಮಾಡ್ಕೊಳ್ತೇನೆ. ಈಗ ಕಡುಬು ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು 20 ನಿಮಿಷಗಳ ಕಾಲ ಬೇಯಲಿ. ಈಗ ಇವತ್ತು ಪದಾರ್ಥಕ್ಕೆ ಏನುಂಟು ನೋಡಿದರೆ ಫ್ಲವರ್ ಉಂಟು, ಮತ್ತು ಟೊಮೆಟೊ, ಕಾಯಿಮೆಣಸು, ನೀರುಳ್ಳಿ ಎಲ್ಲ ಉಂಟು. ಇದನ್ನು ಅರಶಿನ ಮತ್ತು ಉಪ್ಪು ಇದ್ದ ನೀರಿಗೆ ಕಟ್ ಮಾಡಿ ಹಾಕುವ. ಟೊಮೆಟೊ, ನೀರುಳ್ಳಿ, ಕಾಯಿಮೆಣಸು ಕಟ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನೊಂದು 2 ಸಲ ತೊಳೆದು ಅದಕ್ಕೆ ಒಂದು 10 ಮೆಣಸು, 1 ಸ್ಪೂನು ವೈಟ್ ರೈಸ್, ಹಾಗೆ 1/4 ಸ್ಪೂನು ಸಾಸಿವೆ, 1/2 ಸ್ಪೂನು ಕೊತ್ತಂಬರಿ, ಹಾಗೆ 1/4 ಸ್ಪೂನು ಜೀರಿಗೆ, ಮತ್ತು ಮೆಂತ್ಯಕಾಳು ಒಂದು 10 ಬೇಕು ಅಂತಿಲ್ಲ, ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಒಂದು ಪರಿಮಳಕ್ಕೆ ಹಾಕ್ಕೊಳ್ಳೋದಷ್ಟೇ. ಇಷ್ಟನ್ನು ಹಾಕಿ ಹುರಿಬೇಕು. ಈಗ ಹುರಿದಾಯಿತು, ಕಡ್ದಾಯಿತು ನೋಡಿ. ಈಗ ಚಹಾ ಮಾಡಿದೆ ಮತ್ತು ಸಾಂಬಾರು ಮಾಡಿದೆ. ಈಗ ಕಡುಬು ತಿನ್ನೋಣ ಬನ್ನಿ. ಮಾಡಿದ್ದು ಇಷ್ಟ ಆಯಿತಾ ನಿಮಗೆ? ಬನ್ನಿ. ಇವತ್ತಿನ ಅಡಿಗೆ ನೋಡಿದ್ರಲ್ಲ, ಇವತ್ತೇನು ಮಾಡಿದೆ ಅಂತ ನಾನು ನಿಮಗೆ ತೋರಿಸಿದೆ. ಹಾಗೆಯೇ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯಲಕ್ಷ್ಮಿ ಬೆದ್ರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಇಷ್ಟ ಆಗದಿದ್ದರೆ ಯಾಕೆ ಇಷ್ಟ ಆಗಲಿಲ್ಲ, ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿ. ನಮಗೆ ಮಾಡಿದ್ದಕ್ಕೆ ಇದನ್ನು ಮುಂದುವರಿಸುವುದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಬಾಯ್.